ಹಾಯ್ ಎಲ್ಲರಿಗೂ. ಇವತ್ತು ನಾನು ಹಳೆಯಂಗಡಿ ನಂದಗೋಕುಲ ಶ್ರೀ ಕೃಷ್ಣ ಪೂಜಾರಿಯವರ ಮನೆಯಲ್ಲಿ ನಡೆದಂತಹ ಬಲೀಂದ್ರ ಪೂಜೆ, ಗೋಪೂಜೆ ಮತ್ತು ಲಕ್ಷ್ಮೀ ಪೂಜೆಯ ವಿಡಿಯೋವನ್ನು ಹಾಕುತ್ತಿದ್ದೇನೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಲ್ಲ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಮತ್ತು ಆಲ್ ಅಂತ ಕೊಡಿ. ನಾನು ವಿಡಿಯೋ ಎಲ್ಲ ಮಾಡ್ತೇನಲ್ಲ, ಆಗ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಜಾಲು ಪಾದಿ ಅನ್ನಗ ಉರ್ದು ಮದ್ದಲೆ ಅನ್ನಗ ಉರ್ದಂಗಿಲ ಕಲೆ ಮಾದಿನಗ ಹೊಟ್ಟೆ ಓಡ ಮೂಂದು ಜಲ್ಲೋಡು ಆಟಿ ಸಮಸ್ಯೆಗೆ ಕನ್ಯಾದ ಸಂಕ್ರಾಂತಿಗೆ ಗೊಂತೆಲ್ಲ ಬರಿ ಬರ್ಬೋದು ಮೂರು ದಿಂತ ಬರಿ ಆದಿ ದಿಂತ ಬರಿ ಕೊಂಡು ಮನ ಬರಿ ಅಂದ್ರೆ ಪಡೆದು ಒಂದು ದಿನಕ್ಕೆ